ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಎಪಿಸೋಡ್ನಲ್ಲಿ ನಾವು 2009ರಲ್ಲಿ ತೆರೆಕಂಡ ಹಾರರ್ ಕಮ್ ಸ್ಲಾಶರ್ ಚಿತ್ರವಾದ ಸ್ಟಾಂಟನ್ ಹಿಲ್ ಎಂಬ ಚಿತ್ರದ ವಿವರಣೆಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಹಾಗಾದರೆ ಬನ್ನಿ, ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಚಿತ್ರದ ಪ್ರಾರಂಭದಲ್ಲಿ ನಮಗೆ 1969ರ ವರ್ಜೀನಿಯಾದ ಒಂದು ಪ್ರದೇಶವನ್ನು ತೋರಿಸಲಾಗುತ್ತದೆ. ಇಲ್ಲಿ 5 ಮಂದಿ ಸ್ಟೂಡೆಂಟ್ಗಳು ವಾಷಿಂಗ್ಟನ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯೊಂದರಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿರುತ್ತಾರೆ. ಕೋಲ್, ರೈನಾ, ಜಾರ್ಡನ್, ಬೂನಿ ಮತ್ತು ಟ್ರಿಶ್ ಇವರೆಲ್ಲ ವಾಹನದ ಮೂಲಕ ಲಿಫ್ಟ್ ಅನ್ನು ಪಡೆದು ಕಾರನ್ನು ಬಾಡಿಗೆಗೆ ಪಡೆಯುವ ಉದ್ದೇಶದಿಂದ ಒಂದು ಗ್ಯಾರೇಜ್ಗೆ ಬರುತ್ತಾರೆ. ಕೋಲ್ ಮತ್ತು ಬೂನಿ ಆ ಗ್ಯಾರೇಜ್ ಮಾಲೀಕನ ಬಳಿ ಹೋಗಿ ಯಾವುದಾದರೂ ಕಾರ್ ಬಾಡಿಗೆಗೆ ಸಿಗಬಹುದೇ ಎಂದು ಕೇಳುತ್ತಾರೆ. ಇಲ್ಲಿ ಆ ಗ್ಯಾರೇಜ್ನ ಮಾಲೀಕ ಬೂನಿಯ ಮೈ ಬಣ್ಣದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡುತ್ತಾನೆ. ಇದರಿಂದ ಬೇಸರಗೊಂಡ ಬೂನಿ ಅಲ್ಲಿಂದ ತೆರಳುತ್ತಾನೆ. ಬೂನಿ ಅಲ್ಲಿಂದ ತೆರಳಿದ ಬಳಿಕ ಕೋಲ್ ಆತನ ಜೊತೆ ಡೀಲ್ ಮಾಡುತ್ತಾನೆ. ಗ್ಯಾರೇಜ್ನ ಮಾಲೀಕ ಕೋಲ್ ಬಳಿ, ನನ್ನ ಬಳಿ ಒಂದೇ ಕಾರ್ ಇದೆ, ಆದರೆ ಅದನ್ನು ಕೆಲ ಹೊತ್ತಿನ ಹಿಂದೆಯೇ ಮತ್ತೊಬ್ಬ ವ್ಯಕ್ತಿ ಬುಕ್ ಮಾಡಿದ್ದಾನೆ ಎಂದು ಹೇಳುತ್ತಾನೆ. ಅದೇ ಹೊತ್ತಿಗೆ ಅಲ್ಲಿಗೆ ಆ ವ್ಯಕ್ತಿ ಕಾರ್ ಕೀ ತೆಗೆದುಕೊಳ್ಳಲು ಬರುತ್ತಾನೆ. ಆತನ ಹೆಸರು ಕ್ವಿಂಟನ್. ಕ್ವಿಂಟನ್ ಕೋಲ್ ಮತ್ತು ಆತನ ಗೆಳೆಯರನ್ನು ನೋಡಿ, ಕಾರನ್ನು ಬೇಕಾದರೆ ನಾವೆಲ್ಲರೂ ಶೇರ್ ಮಾಡಿಕೊಳ್ಳೋಣ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಕೋಲ್ಗೆ ತುಂಬಾ ಖುಷಿಯಾಗುತ್ತದೆ. ನಂತರ ಕೋಲ್ ತನ್ನೆಲ್ಲ ಗೆಳೆಯರನ್ನು ಆ ಕಾರ್ನೊಳಗೆ ಹತ್ತಿಸುತ್ತಾನೆ. ಅವರೆಲ್ಲ ವಾಷಿಂಗ್ಟನ್ಗೆ ತೆರಳಲು ಅಲ್ಲಿಂದ ಪ್ರಯಾಣ ಆರಂಭಿಸುತ್ತಾರೆ. ಸ್ನೇಹಿತರೆ, ಕೋಲ್ ಮತ್ತು ಜಾರ್ಡಿನ್, ಬೂನಿ ಮತ್ತು ರೈನಾ ಕಪಲ್ಸ್ಗಳಾಗಿದ್ದರು. ಇವರೆಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡುವ ಆ ಕ್ಷಣವನ್ನು ಆನಂದಿಸುತ್ತಿರುತ್ತಾರೆ. ಕ್ವಿಂಟನ್ ಟ್ರಿಶ್ನ ಬಳಿ, ನೀವೆಲ್ಲ ಎಲ್ಲಿಗೆ ಹೊರಟಿರುವಿರು ಎಂದು ಕೇಳುತ್ತಾನೆ. ಆಗ ಟ್ರಿಶ್, ನಾವೊಂದು ರೈಡ್ಸ್ನಲ್ಲಿ ಪಾಲ್ಗೊಳ್ಳಲು ವಾಷಿಂಗ್ಟನ್ಗೆ ತೆರಳುತ್ತಿದ್ದೇವೆ ಎಂದು ಹೇಳುತ್ತಾಳೆ. ಮಾರ್ಗ ಮಧ್ಯದಲ್ಲಿ ಕಾರ್ನ ಇಂಜಿನ್ನಿಂದ ಹೊಗೆ ಬಂದು ಕಾರ್ ಅಲ್ಲೇ ಕೆಟ್ಟು ನಿಲ್ಲುತ್ತದೆ. ಕಾಡಿನ ನಡುವಿನ ಆ ರಸ್ತೆಯಲ್ಲಿ ಕೆಟ್ಟು ನಿಂತ ಕಾರನ್ನು ಸರಿ ಮಾಡಲು ಅವರೆಲ್ಲರೂ ಪ್ರಯತ್ನಿಸುತ್ತಾರಾದರೂ ಏನೂ ಪ್ರಯೋಜನವಾಗುವುದಿಲ್ಲ. ಕ್ವಿಂಟನ್ ಅವರೆಲ್ಲರಿಗೂ ಇಲ್ಲಿಯೇ ಹತ್ತಿರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಹೇಳುತ್ತಾನೆ. ಇಲ್ಲಿರುವ ಫಾರ್ಮ್ ಹೌಸ್ನ ಬಗ್ಗೆ ಕ್ವಿಂಟನ್ಗೆ ಹೇಗೆ ಗೊತ್ತು ಎಂದು ಎಲ್ಲರಿಗೂ ಆಶ್ಚರ್ಯವಾಗುತ್ತದೆಯಾದರೂ ಬೇರೆ ದಾರಿ ಇರದೆ ಅವರೆಲ್ಲ ಕ್ವಿಂಟನ್ ಅನ್ನು ಫಾಲೋ ಮಾಡುತ್ತಾರೆ. ಅಲ್ಲಿಗೆ ತಲುಪಿದ ಅವರೆಲ್ಲರೂ ಈ ಫಾರ್ಮ್ ಹೌಸ್ ಎಷ್ಟೊಂದು ದೊಡ್ಡದಾಗಿದೆ ಎಂದೆಲ್ಲ ಮಾತಾಡಿಕೊಳ್ಳುತ್ತಾರೆ. ಫಾರ್ಮ್ ಹೌಸ್ನ ಬಾಗಿಲನ್ನು ಬಡಿದಾಗ ಯಾರೂ ಕೂಡ ಒಳಗಿನಿಂದ ಬಾಗಿಲನ್ನು ತೆರೆಯುವುದಿಲ್ಲ. ಇತ್ತ ಕ್ವಿಂಟನ್ ಫಾರ್ಮ್ ಹೌಸ್ನ ಒಂದು ಕೋಣೆಯಲ್ಲಿ ಯಾರೊಂದಿಗೋ ಮಾತನಾಡುತ್ತಿರುವುದನ್ನು ನಮಗೆ ತೋರಿಸಲಾಗುತ್ತದೆ. ನಾನು ಅವರನ್ನೆಲ್ಲ ಇಲ್ಲಿಗೆ ಕರೆತಂದಿದ್ದೇನೆ ಎಂದು ಕ್ವಿಂಟನ್ ಆ ಅನಾಮಿಕ ವ್ಯಕ್ತಿಯ ಬಳಿ ಹೇಳುತ್ತಾನೆ. ಸ್ನೇಹಿತರೆ, ಕ್ವಿಂಟನ್ ಯಾವುದೋ ಉದ್ದೇಶದಿಂದ ಅವರನ್ನೆಲ್ಲ ಈ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬಂದಿದ್ದಾನೆ ಎಂಬುದು ನಮಗಿಲ್ಲಿ ಗೊತ್ತಾಗುತ್ತದೆ. ಮುಂದಿನ ದೃಶ್ಯದಲ್ಲಿ ನಮಗೆ ಆ ಫಾರ್ಮ್ ಹೌಸ್ನೊಳಗೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬನನ್ನು ತೋರಿಸಲಾಗುತ್ತದೆ. ದೃಶ್ಯದಲ್ಲಿ ಆತನ ವರ್ತನೆ ವಿಚಿತ್ರವಾಗಿ ಕಾಣುತ್ತದೆ. ಕ್ವಿಂಟನ್ ಕೋಲ್ ಮತ್ತು ಆತನ ಗೆಳೆಯರನ್ನು ಒಟ್ಟುಗೂಡಿಸಿ ಅವರನ್ನೆಲ್ಲ ಈ ರಾತ್ರಿ ಇದೇ ಫಾರ್ಮ್ ಹೌಸ್ನಲ್ಲಿ ಕಳೆಯುವಂತೆ ಮತ್ತು ಬೆಳಗಾಗುತ್ತಲೇ ನಾವಿಲ್ಲಿಂದ ಹೊರಡೋಣ ಎಂದು ಹೇಳುತ್ತಾನೆ. ಇದಕ್ಕೆ ಒಪ್ಪಿದ ಅವರೆಲ್ಲರೂ ಫಾರ್ಮ್ ಹೌಸ್ನ ಒಳಗೆ ತೆರಳುತ್ತಾರೆ. ನಂತರ ಅವರೆಲ್ಲ ಬೇರೆ ಬೇರೆ ರೂಮ್ ಅನ್ನು ಸೆಲೆಕ್ಟ್ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಮುಂದಿನ ದೃಶ್ಯದಲ್ಲಿ ಫಾರ್ಮ್ ಹೌಸ್ನ ಮಾಲಕಿ ಮತ್ತಾಕೆಯ ಮಗಳನ್ನು ತೋರಿಸಲಾಗುತ್ತದೆ. ಅವರಿಬ್ಬರು USA ನಡೆಯುತ್ತಿದ್ದ ರೈಡ್ಸ್ ಅನ್ನು ಸಿಟ್ಟಿನಿಂದ ನೋಡುತ್ತಿರುತ್ತಾರೆ. ಆಗ ಅಲ್ಲಿಗೆ ಬಡ್ಡಿ ಎಂಬಾತ ಬರುತ್ತಾನೆ. ಆತ ಮಾಲಕಿಯ ಮಗಳ ಮಗನಾಗಿದ್ದಾನೆ ಎಂಬುದು ನಮಗಿಲ್ಲಿ ತಿಳಿಯುತ್ತದೆ. ಡೈನಿಂಗ್ ಟೇಬಲ್ನಲ್ಲಿ ಕುಳಿತ ಮೂವರು ಊಟಕ್ಕೆ ಮುನ್ನ ಪ್ರೇಯರ್ ಮಾಡುತ್ತಾರೆ. ನಂತರ ಮಾಲಕಿಯು, ಅಂದರೆ ಅವರಿಬ್ಬರ ತಾಯಿಯು, ಶರಾಬು ಬಾಟಲ್ ಒಂದನ್ನು ಓಪನ್ ಮಾಡುತ್ತಾಳೆ. ಆಗ ಆಕೆಯ ಮಗಳು ತಾಯಿಯನ್ನು ತಡೆದು, ನಿನಗೆ ವಯಸ್ಸಾಗಿದೆ, ಇನ್ನು ಕುಡಿಯುವುದನ್ನು ನಿಲ್ಲಿಸು ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ತಾಯಿಯು ಮಗಳಿಗೆ ಜೋರಾಗಿ ಬೈಯುತ್ತಾಳೆ. ಆದರೂ ಮಗಳು ತಾಯಿಗೆ ಆ ಬಾಟಲ್ ಅನ್ನು ಕೊಡುವುದಿಲ್ಲ. ಇತ್ತ ಕ್ವಿಂಟನ್ ಮತ್ತು ಟ್ರಿಶ್ ಇತರರಿಗಿಂತ ಬೇರೆಯಾಗಿ ಕುಳಿತಿರುತ್ತಾರೆ. ಟ್ರಿಶ್ ತನಗೆ ಚಳಿಯಾಗುತ್ತಿದೆ ಎಂದು ಹೇಳಿದಾಗ ಕ್ವಿಂಟನ್ ಟ್ರಿಶ್ಗೆ ವೀಡ್ ಸೇವಿಸುವಂತೆ ಹೇಳಿ ವೀಡನ್ನು ನೀಡುತ್ತಾನೆ. ವೀಡನ್ನು ಸೇವಿಸಿದ ಟ್ರಿಶ್
ಕ್ವಿಂಟನ್ನ ಜೊತೆ ಇಂಟಿಮೇಟ್ ಆಗಲು ಪ್ರಯತ್ನಿಸುತ್ತಾಳೆ. ಆದರೆ ಕ್ವಿಂಟನ್ ಆಕೆಯನ್ನು ತಡೆದು ಅಲ್ಲಿಂದ ಹೊರಹೋಗುತ್ತಾನೆ. ಕ್ವಿಂಟನ್ಗೆ ಹೊರಗಡೆ ನಿಲ್ಲಿಸಿದ್ದ ಒಂದು ಟ್ರಕ್ ಕಾಣಿಸುತ್ತದೆ. ಕ್ವಿಂಟನ್ ಒಳಗೆ ಹೋಗಿ ಕೋಲ್ ಮತ್ತು ಜೋರ್ಡಾನ್ ಬಳಿ ಹೊರಗೆ ಒಂದು ಟ್ರಕ್ ನಿಂತಿದೆ ಎಂದು ಹೇಳುತ್ತಾನೆ. ಕ್ವಿಂಟನ್ ಮುಂದೆ ಹೇಳುತ್ತಾ, ಒಂದು ವೇಳೆ ಆ ಟ್ರಕ್ ಕೆಟ್ಟು ಹೋಗಿದ್ದರೆ ಅದನ್ನು ರಿಪೇರಿ ಮಾಡಿ ನಾಳೆ ಬೆಳಿಗ್ಗೆ ಅದರಲ್ಲಿ ನಾವು ಹೋಗೋಣ ಎಂದು ಹೇಳುತ್ತಾನೆ. ಆ ಟ್ರಕ್ ಅನ್ನು ಚೆಕ್ ಮಾಡುವ ಸಲುವಾಗಿ ಕೋಲ್ ಮತ್ತು ಜೋರ್ಡಾನ್ ಕ್ವಿಂಟನ್ ಜೊತೆ ಹೊರಬರುತ್ತಾರೆ. ಕೋಲ್ ಫಾರ್ಮ್ ಹೌಸ್ನ ತಂತಿ ಬೇಲಿಯನ್ನು ದಾಟಿ ಆ ಟ್ರಕ್ನ ಹತ್ತಿರ ತೆರಳುತ್ತಾನೆ. ಜೋರ್ಡಾನ್ ಗೊತ್ತಿಲ್ಲದೆ ತಂತಿ ಬೇಲಿಯನ್ನು ಟಚ್ ಮಾಡಿದಾಗ ಆಕೆಗೆ ಜೋರಾಗಿ ಕರೆಂಟ್ ಶಾಕ್ ಹೊಡೆಯುತ್ತದೆ. ಇದನ್ನು ನೋಡಿದ ಕ್ವಿಂಟನ್ ಗಾಯವಾಗಿದ್ದ ಆಕೆಯ ಕೈಗೆ ಬಟ್ಟೆಯೊಂದನ್ನು ಕಟ್ಟುತ್ತಾನೆ. ನಾಳೆ ಬೆಳಿಗ್ಗೆ ಟ್ರಕ್ ಅನ್ನು ಚೆಕ್ ಮಾಡೋಣ, ರಾತ್ರಿ ವೇಳೆಯಲ್ಲಿ ಈ ಸ್ಥಳ ಸುರಕ್ಷಿತವಾಗಿಲ್ಲ ಎಂದು ಹೇಳಿದ ಕ್ವಿಂಟನ್ ಅವರಿಬ್ಬರನ್ನು ಫಾರ್ಮ್ ಹೌಸ್ನ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಬೆಳಿಗ್ಗೆ ಆಗುತ್ತಿದ್ದಂತೆ ಎಲ್ಲರೂ ಹೊರಗಿನಿಂದ ಆದ ಶಬ್ದಕ್ಕೆ ಎಚ್ಚರಗೊಳ್ಳುತ್ತಾರೆ. ಅದೇನು ಶಬ್ದ ಎಂದು ನೋಡಲು ಎಲ್ಲರೂ ಹೊರಬರುತ್ತಾರೆ. ಹೊರಗೆ ಫಾರ್ಮ್ ಹೌಸ್ನ ಮಾಲಕಿಯ ಮೊಮ್ಮಗನಾದ ಬಡ್ಡಿ ಇದ್ದ. ಕೋಲ್ ಬಡ್ಡಿಯ ಬಳಿ ಮಾತನಾಡಲು ಆತನ ಹತ್ತಿರ ಹೋದಂತೆಯೇ ಬಡ್ಡಿ ಆತನ ಮುಖಕ್ಕೆ ಬಲವಾಗಿ ಹೊಡೆಯುತ್ತಾನೆ. ಇದನ್ನು ನೋಡಿದ ಬೂನಿ ಬಡ್ಡಿ ಮೇಲೆ ಆಕ್ರಮಣ ಮಾಡಿದಾಗ ಬಡ್ಡಿ ಆತನಿಗೂ ಹೊಡೆಯುತ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಬಡ್ಡಿಯ ತಾಯಿ ಜಗಳವನ್ನು ನಿಲ್ಲಿಸುತ್ತಾಳೆ. ಆಕೆಯು, ನನ್ನ ಮಗ ಚಿಕ್ಕ ಮಕ್ಕಳ ಸ್ವಭಾವದವನಾಗಿದ್ದಾನೆ, ಆದ್ದರಿಂದ ಆತ ಈ ರೀತಿಯಾಗಿ ವರ್ತಿಸಿದ್ದ ಎಂದು ಹೇಳಿ ಅವರ ಬಳಿ ಕ್ಷಮೆಯನ್ನು ಕೇಳುತ್ತಾಳೆ. ನೀವೆಲ್ಲ ನಮ್ಮ ಅತಿಥಿಗಳು, ನೀವೇಕೆ ನಮ್ಮ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಬಾರದು ಎಂದು ಆಕೆ ಹೇಳಿದಾಗ ಎಲ್ಲರಿಗೂ ಖುಷಿಯಾಗುತ್ತದೆ, ಏಕೆಂದರೆ ಅವರೆಲ್ಲ ತುಂಬಾ ಹಸಿದಿದ್ದರು. ಅವರಲ್ಲಿಂದ ಹೋದ ನಂತರ ಕ್ವಿಂಟನ್ ಮದರ್ ಬಳಿ ಏನೋ ಸನ್ನೆ ಮಾಡಿ ಹೇಳುತ್ತಾನೆ. ಸ್ನೇಹಿತರೆ, ಇಲ್ಲಿ ನಮಗೆ ಕ್ವಿಂಟನ್ ಮತ್ತು ಮದರ್ ಇಬ್ಬರು ಮೊದಲೇ ಪರಸ್ಪರ ಪರಿಚಯದವರು ಮತ್ತು ಅವರಿಬ್ಬರು ಏನೋ ಪಿತೂರಿ ನಡೆಸುತ್ತಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಬಡ್ಡಿ ಎಲ್ಲರಿಗೂ ತಿಂಡಿ ತಂದು ಕೊಡುತ್ತಾನೆ ಮತ್ತು ಅವರೆಲ್ಲ ಅದನ್ನು ಸಂತೋಷದಿಂದ ತಿನ್ನುತ್ತಾರೆ. ಸ್ನೇಹಿತರೆ, ಟ್ರಿಶ್ಗೆ ಇಲ್ಲಿ ಏನೋ ಸಮಸ್ಯೆ ಇದೆ ಎಂದೆನಿಸುತ್ತದೆ. ಆಕೆ ನಾವೆಲ್ಲ ಬೇಗನೆ ಇಲ್ಲಿಂದ ಹೊರಡಬೇಕೆಂದು ಹೇಳುತ್ತಾಳೆ. ಇದನ್ನು ಕೇಳಿದ ಬೂನಿ ಮತ್ತು ರೈನಾ ಆ ಟ್ರಕ್ ಅನ್ನು ಸರಿ ಮಾಡಲು ಹೋಗುತ್ತಾರೆ. ಕೋಲ್ ಮತ್ತು ಜೋರ್ಡಾನ್ ಬಡ್ಡಿಯ ಬಳಿ ತೆರಳಿ ಸಾರಿ ಕೇಳುತ್ತಾರೆ. ಜೋರ್ಡಾನ್ಲ ಸೌಂದರ್ಯವನ್ನು ಕಂಡು ನಾಚಿದ ಬಡ್ಡಿ ಮೆಲ್ಲಗೆ, ನೀನು ನನ್ನ ಫ್ರೆಂಡ್ ಆಗುತ್ತೀಯಾ ಎಂದು ತುಸು ನಾಚಿಕೆಯಿಂದಲೇ ಕೇಳುತ್ತಾನೆ. ಇದಕ್ಕೆ ಒಪ್ಪಿದ ಜೋರ್ಡಾನ್ ಆಯ್ತು ಎಂದು ಹೇಳಿ ಅಲ್ಲಿಂದ ತೆರಳುತ್ತಾಳೆ. ಸ್ನೇಹದ ಸಂಕೇತವಾಗಿ ಬಡ್ಡಿ ಜೋರ್ಡಾನ್ಲಿಗೆ ಮರದ ಗೊಂಬೆಯೊಂದನ್ನು ನೀಡುತ್ತಾನೆ. ಬಡ್ಡಿಗೆ ಜೋರ್ಡಾನ್ ಇಷ್ಟವಾಗಿದ್ದಾಳೆ ಎಂಬುದು ಕೋಲ್ಗೆ ಗೊತ್ತಾಗುತ್ತದೆ. ನಂತರ ಆತ ಟ್ರಕ್ ಅನ್ನು ಸರಿ ಮಾಡಲು ತೆರಳುತ್ತಾನೆ. ಇತ್ತ ಜೋರ್ಡಾನ್ ರೈನಾ ಬಳಿ ಆ ಕ್ರೀಪಿ ಮನುಷ್ಯ ನನ್ನನ್ನು ಆತನ ಫ್ರೆಂಡ್ ಮಾಡಿಕೊಂಡಿದ್ದಾನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ರೈನಾ ನಕ್ಕು, ನಿನಗೆ ಹೊಸ ಗೆಳೆಯ ಸಿಕ್ಕಿದ್ದಕ್ಕೆ ಶುಭಾಶಯಗಳು ಎಂದು ಹೇಳಿ ಆಕೆಯನ್ನು ಛೇಡಿಸುತ್ತಾಳೆ. ಸ್ನೇಹಿತರೆ, ಮುಂದಿನ ದೃಶ್ಯದಲ್ಲಿ ನಮಗೆ ಹಾಸ್ಪಿಟಲ್ ಒಂದರಲ್ಲಿ ಹುಡುಗಿಯೊಬ್ಬಳ ತುಂಡಾದ ಕಾಲಿನ ಆಪರೇಷನ್ ನಡೆಯುತ್ತಿರುವುದನ್ನು ತೋರಿಸಲಾಗುತ್ತದೆ. ಇತ್ತ ಟ್ರಿಶ್ ಮದರ್ಲ ಮನೆಗೆ ಹೋಗಿ ಆಕೆಯನ್ನು ಭೇಟಿ ಮಾಡುತ್ತಾಳೆ. ಟ್ರಿಶ್ ಮದರ್ ಬಳಿ, ನಾನು ನಿಮ್ಮ ವಾಶ್ರೂಮ್ ಅನ್ನು ಯೂಸ್ ಮಾಡಬಹುದೇ ಎಂದು ಕೇಳುತ್ತಾಳೆ. ಅದಕ್ಕೆ ಮದರ್, ನಮ್ಮ ವಾಶ್ರೂಮ್ ತುಂಬಾ ಕೊಳಕಾಗಿದೆ, ಫಾರ್ಮ್ನ ಹಿಂದುಗಡೆ ಕ್ಲೀನ್ ಆಗಿರುವ ವಾಶ್ರೂಮ್ ಇದೆ, ಅದನ್ನು ಬಳಸು ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಟ್ರಿಶ್ ಧನ್ಯವಾದ ಹೇಳುತ್ತಾ ಅಲ್ಲಿಂದ ಹೊರಡುತ್ತಾಳೆ. ಟ್ರಿಶ್ ಅಲ್ಲಿಗೆ ಹೋದಾಗ ಆಕೆಗೆ ಅಲ್ಲಿ ಬಡ್ಡಿ ಕಾಣಿಸುತ್ತಾನೆ. ವಿಚಿತ್ರವಾಗಿ ವರ್ತಿಸುತ್ತಿದ್ದ ಆತ ಹೆಣ್ಣುಗೊಮ್ಮೆಯೊಂದನ್ನು ನೋಡಿ ಹಸ್ತಮೈಥುನ ಮಾಡುತ್ತಿದ್ದ. ಬಡ್ಡಿ ಟ್ರಿಶ್ನನ್ನು ನೋಡುತ್ತಲೇ ಟ್ರಿಶ್ ಅಲ್ಲಿಂದ ಓಡಿ ಹೋಗುತ್ತಾಳೆ. ಆಕೆಯು ಹಳೆಯ ಫಾರ್ಮ್ ಹೌಸ್ಗೆ ತೆರಳಿ ವಾಶ್ರೂಮ್ ಅನ್ನು ಹುಡುಕುತ್ತಾಳೆ. ಆದರೆ ಆಕೆಗೆ ಅಲ್ಲಿ ವಾಶ್ರೂಮ್ ಎಲ್ಲಿಯೂ ಕಾಣಿಸುವುದಿಲ್ಲ. ಅಲ್ಲಿಂದ ಒಂದು ಕೋಣೆಗೆ ಹೋದ ಟ್ರಿಶ್ಲಿಗೆ ಆ ಕೋಣೆಯೊಳಗೆ ವಿವಿಧ ರೀತಿಯ ಹಲವಾರು ಉಪಕರಣಗಳು ಕಾಣಿಸುತ್ತವೆ. ಅಲ್ಲಿ ಆಕೆಗೊಂದು ಪುಸ್ತಕ ಸಿಗುತ್ತದೆ. ಆ ಪುಸ್ತಕದಲ್ಲಿ ಮನುಷ್ಯನ ದೇಹದ ಭಾಗಗಳ ಬಗ್ಗೆ ಬರೆಯಲಾಗಿತ್ತು. ಸ್ನೇಹಿತರೆ, ಇಲ್ಲಿ ಟ್ರಿಶ್ಗೆ ಇದೊಂದು ಸ್ಲಾಟರ್ ಹೌಸ್ ಆಗಿದೆ ಮತ್ತು ಮನುಷ್ಯರ ಬಾಡಿಗಳನ್ನು ಇಲ್ಲಿ ತುಂಡು ಮಾಡಲಾಗುತ್ತದೆ ಎಂಬುದು ತಿಳಿಯುತ್ತದೆ. ಸರಳವಾಗಿ ಹೇಳುವುದಾದರೆ ಇದೊಂದು ಮನುಷ್ಯರ ಕಸಾಯಿಖಾನೆಯಾಗಿದೆ ಎಂಬುದು ಟ್ರಿಶ್ಲಿಗೆ ತಿಳಿಯುತ್ತದೆ. ಅವಳು ಅಲ್ಲಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಂತೆಯೇ ಬಡ್ಡಿ ಆಕೆಯ ಎದುರಿಗೆ ಬಂದು ನಿಲ್ಲುತ್ತಾನೆ. ಟ್ರಿಶ್ ಆತನ ಬಳಿ ತನ್ನನ್ನು ಹೋಗಲು ಬಿಡು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಬಡ್ಡಿ ಆಕೆಯ ತಲೆಗೆ ಸುತ್ತಿಗೆಯೊಂದರಿಂದ ಬಲವಾಗಿ ಹೊಡೆಯುತ್ತಾನೆ. ಟ್ರಿಶ್ ಅಲ್ಲಿಯೇ ನೆಲಕ್ಕೆ ಬೀಳುತ್ತಾಳೆ. ನಂತರ ಬಡ್ಡಿ ಟ್ರಿಶ್ಳನ್ನು ಟೇಬಲ್ ಒಂದರ ಮೇಲೆ ಮಲಗಿಸಿ ಆಕೆಯ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟುತ್ತಾನೆ. ಬ್ಲೇಡ್ ಒಂದರಿಂದ ಬಡ್ಡಿ ಆಕೆಯ ಕೈಕಾಲು ಮತ್ತು ಕುತ್ತಿಗೆಯನ್ನು ಸೀಳಿಬಿಡುತ್ತಾನೆ. ರಕ್ತಸ್ರಾವದಿಂದ ಟ್ರಿಶ್ ಅಲ್ಲಿಯೇ ಸಾವನ್ನಪ್ಪುತ್ತಾಳೆ. ನಂತರ ಆತ
ಟ್ರಿಸ್ಲಾ ಕತ್ತನ್ನು ತುಂಡರಿಸಿ ಆಕೆಯ ದೇಹದ ಚರ್ಮವನ್ನೇ ಸುಲಿದು ಬಿಡುತ್ತಾನೆ. ಇತ್ತ ಬೂನಿ ಮತ್ತು ರೈನಾ ತಿರುಗಾಡುತ್ತಿರುವಾಗ ಅವರಿಗೆ ಮದರ್ ಎದುರಾಗುತ್ತಾಳೆ. ಮದರ್ ಅವರ ಬಳಿ ನಿಮಗೆ ಊಟವನ್ನು ತಯಾರಿಸಿದ್ದೇನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಬೂನಿ ಆಕೆಗೆ ಧನ್ಯವಾದ ಹೇಳುತ್ತಾನೆ. ಅದೇ ಕ್ಷಣಕ್ಕೆ ಮದರ್ ತನ್ನ ಬಳಿ ಇದ್ದ ಬಂದೂಕನ್ನು ತೆಗೆದು ಬೂನಿಯ ಕಾಲಿಗೆ ಶೂಟ್ ಮಾಡಿ ಬಿಡುತ್ತಾಳೆ. ಇದರಿಂದ ಬೂನಿಯ ಕಾಲು ತುಂಡಾಗಿ ಹೋಗುತ್ತದೆ. ಇದನ್ನು ಕಂಡ ರೈನಾ ಗುಬ್ಬಿಡುತ್ತಿದ್ದಂತೆಯೇ ಮದರ್ ಆಕೆಯ ತಲೆಗೆ ಬಂದೂಕಿನಿಂದ ಬಲವಾಗಿ ಹೊಡೆಯುತ್ತಾಳೆ. ಬಿದ್ದ ಏಟಿಗೆ ಪ್ರಜ್ಞೆ ಕಳೆದುಕೊಂಡ ರೈನಾ ಅಲ್ಲಿಯೇ ಕುಸಿದು ಬಿಡುತ್ತಾಳೆ. ಮುಂದಿನ ದೃಶ್ಯದಲ್ಲಿ ನಮಗೆ ಚಿತ್ರದ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಲಾಗುತ್ತದೆ. ಇಲ್ಲಿ ಕ್ವಿಂಟನ್ ಆ ಗ್ಯಾರೇಜ್ಗೆ ಯಾಕಾಗಿ ಬಂದಿದ್ದ ಎಂಬುದು ನಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಕ್ವಿಂಟನ್ ಗ್ಯಾರೇಜ್ಗೆ ಬಾಡಿ ಪಾರ್ಟ್ಸ್ನ ಆರ್ಡರ್ ಅನ್ನು ನೀಡಲು ಬಂದಿದ್ದ. ಹೌದು, ಆ ಗ್ಯಾರೇಜ್ನ ಮಾಲೀಕ ಹ್ಯೂಮನ್ ಬಾಡಿ ಪಾರ್ಟ್ಸ್ಗಳ ಸಪ್ಲೈಯರ್ ಆಗಿದ್ದ. ಕ್ವಿಂಟನ್ ಅಲ್ಲಿ ತುಂಡಾದ ಕಾಲು ಮತ್ತು ಮನುಷ್ಯನ ಸುಲಿದ ಚರ್ಮದ ಆರ್ಡರ್ ಅನ್ನು ನೀಡುತ್ತಾನೆ. ಆಗ ಗ್ಯಾರೇಜ್ ಮಾಲೀಕ ಕ್ವಿಂಟನ್ಗೆ, ನೀನೇ ಜನರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕು, ಇದರಿಂದ ನನ್ನ ಕೆಲಸವು ಸುಲಭವಾಗುತ್ತದೆ ಎಂದು ಹೇಳುತ್ತಾನೆ. ಇದಕ್ಕಾಗಿ ಕ್ವಿಂಟನ್ ಪ್ಲಾನ್ ಮಾಡಿ ಅವರೆಲ್ಲರನ್ನು ಆ ಫಾರ್ಮ್ ಹೌಸ್ಗೆ ಕರೆತಂದಿದ್ದ. ಇತ್ತ ಫಾರ್ಮ್ ಹೌಸ್ನಲ್ಲಿ ಕೋಲ್ ಮತ್ತು ಜೋರ್ಡಾನ್ಗೆ ಫಾರ್ಮ್ ಹೌಸ್ನ ಬಾಗಿಲನ್ನು ಹೊರಗಿನಿಂದ ಯಾರೋ ಬಂದ್ ಮಾಡಿರುವುದು ಗೊತ್ತಾಗುತ್ತದೆ. ಇದನ್ನು ನೋಡಿ ಆತಂಕಕ್ಕೀಡಾದ ಅವರಿಬ್ಬರು ಅಲ್ಲಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ಜೋರ್ಡಾನ್ ಕಿಟಕಿಯಿಂದ ನೋಡಿದಾಗ ಕಂಡ ದೃಶ್ಯ ಭಯಾನಕವಾಗಿತ್ತು. ಬಡ್ಡಿ ಟ್ರಿಸ್ಲಾ ಬಾಡಿಯನ್ನು ಹಂದಿಗಳಿಗೆ ತಿನ್ನಲು ಕೊಡುತ್ತಿದ್ದ. ಈ ದೃಶ್ಯವನ್ನು ಕಂಡು ಹೆದರಿ ಕಂಗಾಲಾದ ಜಾರ್ಡನ್ ಅದನ್ನು ಕೋಲ್ ಮತ್ತು ಕ್ವಿಂಟನ್ಗೆ ಹೇಳುತ್ತಾಳೆ. ಅವರೆಲ್ಲ ಗಾಬರಿಯಿಂದ ಅಲ್ಲಿಂದ ಹೊರಬರಲು ದಾರಿಯನ್ನು ಹುಡುಕುತ್ತಾರೆ. ಬೂನಿ ಮತ್ತು ರೈನಾರನ್ನು ಸ್ಲಾಟರ್ ರೂಮ್ನಲ್ಲಿ ಕಟ್ಟಿ ಹಾಕಲಾಗಿರುತ್ತದೆ. ಅಲ್ಲಿಗೆ ಬಂದ ಬಡ್ಡಿ ರೈನಾಳ ತಲೆಗೆ ಚೂರಿಯೊಂದನ್ನು ಚುಚ್ಚಿ ಆಕೆಯ ಬುರುಡೆಯನ್ನು ಹೊರತೆಗೆಯುತ್ತಾನೆ. ಸ್ನೇಹಿತರೆ, ಇದನ್ನು ಕಣ್ಣಾರೆ ಕಂಡ ಬೂನಿ ಬೊಬ್ಬಿಡುತ್ತಾನೆ. ನಂತರ ಬುಡ್ಡಿ ರೈನಾಳ ಹೊಟ್ಟೆಯನ್ನು ಸೀಳಿ ಕರುಳನ್ನು ಹೊರತೆಗೆಯುತ್ತಾನೆ. ರೈನಾ ಅದಾಗಲೇ ಸತ್ತು ಹೋಗಿದ್ದಳು. ಇತ್ತ ಕ್ವಿಂಟನ್, ಕೋಲ್ ಮತ್ತು ಜೋರ್ಡಾನ್ ಒಂದು ದಾರಿಯ ಮೂಲಕ ಅಲ್ಲಿಂದ ಹೊರಬರುತ್ತಾರೆ. ಇಲ್ಲಿ ಕ್ವಿಂಟನ್ ತಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾನೆ. ನಂತರ ಅವರಿಬ್ಬರನ್ನು ಬಿಟ್ಟು ಕ್ವಿಂಟನ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಬೂನಿಯ ಬೊಬ್ಬೆ ಕೇಳಿದ ಕೋಲ್ ಮತ್ತು ಜೋರ್ಡಾನ್ ಸ್ಲಾಟರ್ ರೂಮ್ನ ಬಳಿ ಬರುತ್ತಾರೆ. ಕಿಟಕಿಯಿಂದ ಒಳಗೆ ಇಣುಕಿ ನೋಡಿದ ಅವರಿಗೆ ರೈನಾಳ ಡೆಡ್ ಬಾಡಿ ಮತ್ತು ಬಂದಿಯಾಗಿರುವ ಬೂನಿ ಕಾಣಿಸುತ್ತಾನೆ. ಆಗ ಅಲ್ಲಿಗೆ ಬಂದ ಮದರ್ ಮತ್ತು ಗ್ರ್ಯಾಂಡ್ ಮದರ್ ಬೂನಿಯನ್ನು ಸಮಾಧಾನಪಡಿಸುತ್ತಾರೆ. ಅವರು ಬೂನಿ ಬಳಿ ಇನ್ನೊಬ್ಬರ ಒಳಿತಿಗಾಗಿ ದೇವರು ನಿನ್ನ ಶರೀರವನ್ನು ಆಯ್ಕೆ ಮಾಡಿದ್ದಾನೆ ಎಂದು ಹೇಳುತ್ತಾರೆ. ಹೀಗೆ ಹೇಳಿದ ಬಳಿಕ ಗ್ರ್ಯಾಂಡ್ ಮದರ್ ಆತನಿಗೆ ಕರೆಂಟ್ ಶಾಕ್ ಅನ್ನು ನೀಡುತ್ತಾಳೆ. ಇಲ್ಲಿ ಬೂನಿಯು ಸಾವನ್ನಪ್ಪುತ್ತಾನೆ. ಬಡ್ಡಿ ಕೋಲ್ ಮತ್ತು ಜೋರ್ಡಾನ್ ಅನ್ನು ನೋಡಿಬಿಡುತ್ತಾನೆ. ಅವರಿಬ್ಬರು ಹೊರಗೆ ಬಂದಿದ್ದಾರೆ ಎಂದು ಬಡ್ಡಿ ಮದರ್ ಮತ್ತು ಗ್ರ್ಯಾಂಡ್ ಮದರ್ ಬಳಿ ಹೇಳುತ್ತಾನೆ. ಬಡ್ಡಿಯ ತಾಯಿ ಆತನಿಗೆ ಅವರನ್ನು ಹಿಡಿಯುವಂತೆ ಹೇಳುತ್ತಾಳೆ. ಬಡ್ಡಿ ಕೋಲ್ನನ್ನು ಹಿಡಿದು ಬಿಡುತ್ತಾನೆ. ನಂತರ ಮದರ್ ಕೋಲ್ಗೆ ಕೂಡ ಕರೆಂಟ್ ಶಾಕ್ ಕೊಟ್ಟು ಆತನನ್ನು ಸಾಯಿಸುತ್ತಾಳೆ. ಇತ್ತ ಓಡಿ ಹೋಗುತ್ತಿದ್ದ ಜೋರ್ಡಾನ್ನನ್ನು ಹಿಡಿಯಲು ತಾಯಿ ಮಗ ಬಡ್ಡಿಗೆ ಹೇಳುತ್ತಾಳೆ. ಆಗ ಬಡ್ಡಿ ಟ್ರಕ್ನಲ್ಲಿ ಕುಳಿತು ಜೋರ್ಡಾನ್ನನ್ನು ಹಿಂಬಾಲಿಸುತ್ತಾನೆ. ಓಡುತ್ತಾ ಟ್ರ್ಯಾಪ್ ಒಂದರಲ್ಲಿ ಬಿದ್ದ ಜೋರ್ಡಾನ್ಗೆ ಗಂಭೀರ ಗಾಯವಾಗುತ್ತದೆ. ಆಕೆಯು ತನ್ನ ಮೈ ಮೇಲೆ ಹುಲ್ಲನ್ನು ಹಾಕಿ ಅಡಗಿಕೊಳ್ಳುತ್ತಾಳೆ. ಆದರೆ ಇದನ್ನು ಕಂಡ ಗ್ರ್ಯಾಂಡ್ ಮದರ್ ಅಲ್ಲಿಗೆ ಬಂದು ಜೋರ್ಡಾನ್ಗೂ ಕೂಡ ಕರೆಂಟ್ ಶಾಕ್ ನೀಡಲು ಮುಂದಾಗುತ್ತಾಳೆ. ಆಗ ಗ್ರ್ಯಾಂಡ್ ಮದರ್ ಕೈಯನ್ನು ಹಿಡಿದ ಜೋರ್ಡಾನ್ ಅಲ್ಲಿಯೇ ಇದ್ದ ಚಾಕುವಿನಿಂದ ಗ್ರ್ಯಾಂಡ್ ಮದರ್ಳ ಎದೆಗೆ ಇರಿದು ಆಕೆಯನ್ನು ಸಾಯಿಸಿಬಿಡುತ್ತಾಳೆ. ತನ್ನ ಅಜ್ಜಿಯ ಡೆಡ್ ಬಾಡಿಯನ್ನು ಕಂಡ ಬಡ್ಡಿ ಕೋಪಗೊಳ್ಳುತ್ತಾನೆ. ಆತ ಜೋರ್ಡಾನ್ಲನ್ನು ಹಿಡಿದು ಸ್ಲಾಟರ್ ರೂಮ್ಗೆ ಕರೆತರುತ್ತಾನೆ. ಆತ ಜೋರ್ಡಾನ್ಲನ್ನು ಸಾಯಿಸಲು ಮುಂದಾದಾಗ ಆತನಿಗೆ ತಾನು ಜೋರ್ಡಾನ್ಲಿಗೆ ಸ್ನೇಹದ ಸಂಕೇತವಾಗಿ ಕೊಟ್ಟ ಮರದ ಗೊಂಬೆಯು ಆಕೆಯ ಜೇಬಿನಲ್ಲಿ ಸಿಗುತ್ತದೆ. ಇದನ್ನು ನೋಡಿ ಆತನಿಗೆ ಮನಪರಿವರ್ತನೆಯಾಗಿ ಜೋರ್ಡಾನ್ಲನ್ನು ಸಾಯಿಸಲು ಮನಸ್ಸಾಗುವುದಿಲ್ಲ. ಬಡ್ಡಿ ಜೋರ್ಡಾನ್ಲನ್ನು ಉಳಿಸಲು ಆಕೆಯನ್ನು ಫಾರ್ಮ್ನಿಂದ ದೂರ ಕರೆದುಕೊಂಡು ಹೋಗುತ್ತಾನೆ. ಆಗ ಕ್ವಿಂಟನ್ ಆಕೆಯನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಬಡ್ಡಿಯನ್ನು ನೋಡಿ ಆತನ ಮೇಲೆ ಆಕ್ರಮಣ ನಡೆಸುತ್ತಾನೆ. ಇದರಿಂದ ಇಬ್ಬರು ಎಲೆಕ್ಟ್ರಿಕ್ ಜಾಲಿಗೆ ಡಿಕ್ಕಿಯಾದ ಪರಿಣಾಮ ಇಬ್ಬರು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾರೆ. ಇಲ್ಲಿ ನಮಗೆ ಪುನಃ ಹಾಸ್ಪಿಟಲ್ನ ಸೀನ್ ತೋರಿಸಲಾಗುತ್ತದೆ. ಅದೇ ಹುಡುಗಿಯೊಬ್ಬಳ ಆಪರೇಷನ್ ನಡೆಯುತ್ತಿರುವ ದೃಶ್ಯ. ಆಕೆಯ ಕಾಲುಗಳು ತುಂಡಾಗಿದ್ದುದರಿಂದ ಅದನ್ನು ಜೋಡಿಸಲು ಹೊಸ ಕಾಲಿನ ಡೆಲಿವರಿಯೂ ಆಗಿತ್ತು. ಸ್ನೇಹಿತರೆ, ಆ ಕಾಲು ಬೇರೆ ಯಾರದ್ದೋ ಆಗಿರದೆ ಟ್ರಿಸ್ಲಾದ್ದೇ ಆಗಿತ್ತು ಎಂಬುದು ನಮಗಿಲ್ಲಿ ಗೊತ್ತಾಗುತ್ತದೆ. ಅಂದರೆ ಇಲ್ಲಿಂದಲೇ ಅವರಿಗೆ ಹೊಸ ಕಾಲಿಗಾಗಿ ಆರ್ಡರ್ ಬಂದಿತ್ತು.
ಇತ್ತ ಗ್ಯಾರೇಜ್ನ ಮಾಲೀಕನಿಗೆ ರಸ್ತೆಯಲ್ಲಿ ಜೋರ್ಡಾನ್ ಸಿಗುತ್ತಾಳೆ. ಆತ ಆಕೆಯನ್ನು ಎತ್ತಿಕೊಂಡು ತನ್ನ ಟ್ರಕ್ನಲ್ಲಿ ಆಕೆಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ನಂತರ ನಮಗೆ ಫ್ಲಾಶ್ ಬ್ಯಾಕ್ನಲ್ಲಿ ಕ್ವಿಂಟನ್ ಕೂಡ ಅದೇ ಫ್ಯಾಮಿಲಿಯ ಸದಸ್ಯನಾಗಿದ್ದಾನೆ ಎಂಬುದು ಗೊತ್ತಾಗುತ್ತದೆ. ಅಂದರೆ ಕ್ವಿಂಟನ್ ಬಡ್ಡಿಯ ಅಣ್ಣನಾಗಿದ್ದ. ಹಾಗೆಯೇ ಅತಿ ದೊಡ್ಡ ಆರ್ಡರ್ ಆತನಿಗೆ ಸಿಕ್ಕಿದುದರಿಂದ ಇದೆಲ್ಲವನ್ನು ಆತನೇ ಪ್ಲಾನ್ ಮಾಡಿದ್ದ. ಅವರನ್ನೆಲ್ಲ ಸಾಯಿಸಿ ಅವರ ದೇಹದ ಅಂಗಗಳನ್ನು ಸಪ್ಲೈ ಮಾಡಲೆಂದೇ ಅವರನ್ನು ಪ್ಲಾನ್ ಮಾಡಿ ಈ ಫಾರ್ಮ್ ಹೌಸ್ಗೆ ಕರೆತಂದಿದ್ದ. ಚಿತ್ರದ ಕೊನೆಯಲ್ಲಿ ಜೋರ್ಡಾನ್ ಅನ್ನು ಎತ್ತಿಕೊಂಡು ಬಂದ ಟ್ರಕ್ ಅನ್ನು ತೋರಿಸಲಾಗುತ್ತದೆ. ಸ್ನೇಹಿತರೆ, ಅದೇ ಟ್ರಕ್ನಲ್ಲಿ ಕ್ವಿಂಟನ್ ಕೂಡ ಕುಳಿತಿದ್ದಾನೆ. ಅಂದರೆ ಅವರು ಜೋರ್ಡಾನ್ ಅನ್ನು ಸಾಯಿಸಿದ್ದಾರೆ ಎಂಬುದು ನಮಗೆ ಇಲ್ಲಿ ಗೊತ್ತಾಗುತ್ತದೆ. ಇಲ್ಲಿಗೆ ಈ ಸಿನಿಮಾ ಅಂತ್ಯಗೊಳ್ಳುತ್ತದೆ. ಸ್ನೇಹಿತರೆ, ಇದಾಗಿತ್ತು ಸ್ಟಾಂಟನ್ ಹಿಲ್ ಚಿತ್ರದ ವಿವರಣೆ. ಈ ಎಪಿಸೋಡ್ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದ.